ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೋಕೆಡೆದುಕೊಂಡು ಹೊಸಕೊರಲದ ಇನ್ನಿತ ಸುದ್ದಿಗೊಂಚಲಿನ ಶುರುವಂತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ವತಿಯಿಂದ ಮಾಮಲ್ಲ ಸಮಾಜ ಕಲ್ಯಾಣ ಕಾರ್ಯಕ್ರಮ, ಸಾಧಕರಿಗೆ ಮಾನಾದಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕುಡ್ಲಪುರ ಭವನದ ಸೋಮವಾರ ನಡೆಪಾಯಿರಿ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ವತಿಯಿಂದ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ಕುಡ್ಲದ ಪುರಭವನಡು ಸೋಮವಾರ ನಡೆದಳು. ವಿಕೆ ಗ್ರೂಪ್ ಆಫ್ ಕಂಪನೀಸ್ ದ ಸಿಇಒ ಕೆಎಂ ಶೆಟ್ಟಿ ಮಧ್ಯಗುತ್ತು ಕಾರ್ಯಕ್ರಮನು ತುಡರ್ ಬೆಳಗಾದು ಉದಿಪನ ಮಂತದು. ಉದ್ಯಮ ಸ್ಥಾಪನೆಗೂ ಸರ್ಕಾರದ ಸಹಕಾರ ಅಗತ್ಯ. ಇಂದಿರ್ದು ದುಂಬುದ ದಿನೊಕ್ಲೆಡು ನನಲಾತು ಉದ್ಯಮಿಲು ಉದ್ಯಮ ಸ್ಥಾಪನೆಗೂ ದುಂಬಾಯರ ಉಲ್ಲೇರ್ಪಣ ತೆರಿಪಾಯರು. ವಿಷಯ ಪಂಚದಾಗಲಿಕ್ಕೆ ಒಂದು ಭಾರಿ ಮಲ್ಲ ದಿನ ಪನೋಲಿ ಮಕ್ಕಳು ಹರಿಶಣ್ಣನಕ್ಕಳು ಕೆಲವು ವರ್ಷದಿಂಚಿ ಒಂದು ಮಾತ ಕೊರೊಂದುಲ್ಲೇರಿ ಯಾನು ಸ್ಟಾರ್ಟ್ ದಿಂಚಲೆ ಹೆಚ್ಚಿನ ನಿಮಿಷ ಯಾನು ಮೊಕ್ಕಲೊಟ್ಟಿಗೆ ಉಳ್ಳೆ ಯಾನು ಒಂದು ಏನ ಕಣ್ಣಲ್ಲಿ ತೂತಿನ ಇಂಚಿನ ಕಾರ್ಯಕ್ರಮ ಅವಿರತ ನಡತೊಂದೇ ಒಪ್ಪಡು ನೆಕ್ಕು ನಮ್ಮ ಮಾತೆಲ್ಲ ಸಪೋರ್ಟ್ ಮಲ್ಪುಗ ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆಯಿನ ಎಂಆರ್ಜಿ ಗ್ರೂಪ್ ದ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟಿ ಪಾತಿರೊಂದು ಜನಸೇವೆನೆ ಜನಾರ್ದನ ಸೇವೆ ಪಂಪಿನ ಸಂಕಲ್ಪನ ಮಲ್ತೊಂದು 2017 ಜಾಗತಿಕ ಬಂಟರ ಸಂಘದ ಒಕ್ಕೂಟ ನಿರಂತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅಟನೆ ಮಲ್ತೊಂದು ಬರೊಂದುಂಡು. ಇಂಚಿನ ಅರ್ಥಪೂರ್ಣ ಕಾರ್ಯಕ್ರಮ ದುಂಬಗ್ಲ ನಡಪೋಡು ಪಂಡ ತೆರಿಪಾಯರು. ಮೊದಲನೇದಾಗಿ ನಾನು ಬಂದದ್ದು ಇವತ್ತು ಇಡೀ ನಮ್ಮ ದೇಶದ ಬಂಟರ ಸಂಘಗಳ ಪರವಾಗಿ ನನಗೆ ಏನು ಸನ್ಮಾನ ಆಗುತ್ತದೆ ಅದು ಇವತ್ತು ಜಾಗತಿಕ ಬಂಟರ ಸಂಘದ ನೇತೃತ್ವದಲ್ಲಿ ಇವತ್ತು ಆಗುತ್ತೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದನ್ನು ಭಾವಿಸಿ ದಯವಿಟ್ಟು ಇನ್ನು ಮುಂದಿನ ದಿನದಲ್ಲಿ ಯಾವ ಬಂಟರ ಸಂಘದಲ್ಲೂ ನನಗೆ ಸನ್ಮಾನ ಮಾಡುವ ಅವಶ್ಯಕತೆ ಇಲ್ಲ. ನೀವೆಲ್ಲ ಅಧ್ಯಕ್ಷರುಗಳು ಬಂದಿದ್ದೀರಿ, ನಿಮ್ಮ ಎದುರುಗಡೆ ಇವತ್ತು ಸನ್ಮಾನ ನಡೀತಿದೆ ಅಂತೇಳಿ ಈ ಸನ್ಮಾನವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಬಡತನವನ್ನು ಕಂಡ ಬಡತನದಲ್ಲೇ ಬೆಳೆದು ಹಂತ ಹಂತವಾಗಿ ಪ್ರತಿಯೊಂದು ಮೆಟ್ಟಿಲನ್ನು ಏರಿ ಇಲ್ಲಿವರೆಗೆ ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹದಿಂದ ನಾನು ಬಂದು ನಿಂತಿದ್ದೆ. ನಾನು ಮಾಡಿದಂಥ ಸಮಾಜ ಸೇವೆ ಎಲ್ಲ ಒಂದು ಕಡೆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಊರಿನಲ್ಲೇ ನಮ್ಮ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಇವತ್ತು ನನಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ. ನನಗೆ ಬಹಳ ಹೆಮ್ಮೆ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಕ್ಕೂಟದ ಮಹಾದಾನಿ ಕೂಡೂರು ಕನ್ಯಾನ ಸದಾಶಿವ ಶೆಟ್ಟಿ ಪಾತ್ರರೊಂದು ನನ್ನ ದುಮ್ಮದ ದಿನಕ್ಲೆಡು ಸಂಘಟನೆ ಇಂದುವೇ ರೀತಿ ಅರ್ಥಪೂರ್ಣ ಕಾರ್ಯಕ್ರಮನು ಮಲ್ಪಡು ಪಣದ ಹಾರೈಸಿರು. ಇದು ಸನ್ಮಾನ ಮಲ್ತನೆಗೆ ಮಸ್ತ್ ಧನ್ಯವಾದ. ಸನ್ಮಾನ ಗೆತೊನ್ನಗ್ಲೆಗಳ ಎನ್ನ ಅಭಿನಂದನೆ. ಎಡ್ಡೆ ಗಣ್ಯಾತಿ ಗಣ್ಯರಿಗೆ ಇಲ್ಲಿ ಎಡ್ಡೆ ಸನ್ಮಾನ ಮಾಡ್ತಾರೆ. ಮುಖ್ಯವಾದ ಪ್ರಕಾಶಣ್ಣಗೆ ಎಡ್ಡೆ ಸನ್ಮಾನ ಮಾಡ್ತಾರೆ. ಅರ್ಹ ವ್ಯಕ್ತಿ, ಸಮಾಜದ ಅತ್ಯಂತ ಗಣ್ಯ ವ್ಯಕ್ತಿ. ಆರು ಮಲ್ತನ ಸಮಾಜ ಸೇವೆ ಅಪಾರವಾಯಿನ ಸೇವೆ, ಆರು ಮಲ್ತನ ಅಚೀವ್ಮೆಂಟ್ ಫಿನಾಮಿನಲ್ ಅಚೀವ್ಮೆಂಟ್ ಬಂದರೆ ಅಂಚಾದ ಆರಿಗೆ ಮಲ್ತನ ಸನ್ಮಾನ ಅವು ಯೋಗ್ಯವಾಯಿನ ಒಂಜಿ ಸನ್ಮಾನ ಬಂದರೆ ಕೂಡ ಮಲ್ಲ ಚಪ್ಪಾಳೆಯನ್ನು ಮೇರೆ ಪಾಡಿರ ಬಂದರೆ ಹರೀಶ್ ಅಣ್ಣಗೆ ಒಂಜಿ ಚಪ್ಪಾಳೆ ಪಾಡಿದೆ ದಯಮಾಡ ಹರೀಶ್ ಅಣ್ಣೆ ಸಮಾಜಮುಖಿ ಹೆಚ್ಚಿನ ಮಲ್ಲ ಕಾರ್ಯಕ್ರಮಗಳನ್ನು ಭಾರೀ ಎಡ್ಡೆ ರೀತಿಯ ಒಂಜಿ ನಡಪೊಂದುಳ್ಳೇರೆ. ಈ ಸಂಘ ಸಂಸ್ಥೆ ಏತ್ ಬಂಗತ್ತೆಲ್ಲ ಎಂಕಲ್ನ ಜನಗಳನ್ನು ಮತ್ತೊಂದು ಹೆಚ್ಚಾಣ ಅಂತ ನಡಪೊಂದುಳ್ಳೇರೆ. ಅವು ನಂಜಿ
ಅತ್ಯಂತ ಶ್ರೇಷ್ಠವಾದ ಗುಣ. ಕುಡ್ಲ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಉದ್ಯಮಿಲು ಕನ್ಯಾನ ಸದಾಶಿವ ಶೆಟ್ಟಿ, ಕರುಣಾಕರ್ ಶೆಟ್ಟಿ ಮಧ್ಯಗುತ್ತು, ಲೆಫ್ಟಿನೆಂಟ್ ಸಾತ್ವಿಕ್ ರೈ ಕಾಸರಗೋಡು ಮೊಕ್ಲೆಗ್ ಮಾನಾದಿಗಿನ ಸಂದಾಯರು. ತಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಸನ್ಮಾನ ಪತ್ರವನ್ನು ವಾಚಿಸಿದ ಭಾಗ್ಯರಾಜ್ ಶೆಟ್ಟಿ ದೆಬ್ಬಲಿವತಿಯವರಿಗೆ ವಂದನೆಗಳು. ಬಂಟ ಸಮುದಾಯದ ಮುಂಚೂಣಿಯ ನಾಯಕರಾಗಿ ತಾನು ಜೀವನದ ಉನ್ನತ ಸ್ಥಾನಕ್ಕೆ ತಲುಪಿದ ನಂತರ ತಾನು ನಡೆದು ಬಂದ ಹಾದಿ ಸುರಿದರೆ ನಾನಾ ರೀತಿಯ ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡು ನಮ್ಮೆಲ್ಲರ ಹೆಮ್ಮೆಯಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಲಭಿಸಿರುವುದು ನಮ್ಮೆಲ್ಲರಿಗೂ, ನಮ್ಮ ಬಂಟ ಸಮುದಾಯಕ್ಕೆ ಒಂದು ಹೆಮ್ಮೆ ಪಡುವಂತಹ ವಿಚಾರ. ಮಹಾದಾನಿ, ಉದ್ಯಮಿ, ಕೊಡುಗೈದಾನಿ, ಮುಂಬೈ ಹೇರಂಬ ಇಂಡಸ್ಟ್ರೀಸ್ನ ಸಿಎಂಡಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಕೂಳೂರು ಕನ್ಯಾನದ ಶ್ರೀ ಫಕೀರ ಶೆಟ್ಟಿ ಮತ್ತು ಶ್ರೀಮತಿ ಲೀಲಾವತಿ ಪಿ ಶೆಟ್ಟಿ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಜನಿಸಿದ ತಾವು ಭಾರತದ ಅಗ್ರಪಂಕ್ತಿಯ ಉದ್ಯಮಿಯಾಗಿ, ನೀವು ಸಂಸ್ಕಾರ ಭಾರತೀಯ ಪೋಷಕರಾಗಿ, ಜೀವನ ಮೌಲ್ಯಗಳ ಪ್ರತಿಪಾದಕರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಮಧ್ಯಗುತ್ತು ಕರುಣಾಕರ್ ಶೆಟ್ಟಿ ಅವರಿಗೆ ವರ್ಷಗಳ ಕಠಿಣ ಪರಿಶ್ರಮದಿಂದ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಎಂಬ ಲೆಫ್ಟಿನೆಂಟ್ ಸಾತ್ವಿಕ್ ರೈ 23 ವರ್ಷದ ಜಕ್ಕಡಿ ಜವಾನಿ ಮಾತೆಲ್ಲ ಒಂದು ಕೈ ಚಪ್ಪಾಳದ ಮೂಲಕ ಈ ಯುವ ಸೇನಾನಿಕರಿಗಳ ಮಾನಾದಿಗೆಯನ್ನು ಸಮಾಜ ಕಲ್ಯಾಣ ಕಾರ್ಯಕ್ರಮದ ಅಂಗವಾದ 1,314 ಜೋಕ್ಲೆಗ್ ಸುಮಾರು 1 ಕೋಟಿ ರೂಪಾಯಿ ಮೊತ್ತದ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡ್ತಾರೆ. ಈ ಪೊರ್ತು ಹೊಸ ಸಂಸದರಾದ ಆಯ್ಕೆಯಾಯಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬೊಕ್ಕ ಕೋಟ ಶ್ರೀನಿವಾಸ್ ಪೂಜಾರ್ಲಿಗೆ ಮಾನಾದಿಗೆ ಸಂದಾಯರು. ಚೌಟರೆ, ಬಾಲ್ಯದಿಂದಲೂ ಮಾತೆ ಭಾರತೀಯ ಬಗೆಗೆ ನಿಮಗಿದ್ದ ಗೌರವವೇ ನಿಮ್ಮನ್ನು ಭಾರತೀಯ ಸೇನೆಗೆ ಮುಖ ಮಾಡುವಂತೆ ಮಾಡಿತು. ಇಟ್ಟ ಹೆಜ್ಜೆಗಳೆಲ್ಲ ಭಾರತಾಂಬೆಗೆ ಪ್ರದಕ್ಷಿಣೆ ಎಂಬ ನಿಮ್ಮ ಭಾವವೇ ನಿಮಗೆ ಜೀವನ ಸಾರ್ಥಕ್ಯವನ್ನ ಕಲ್ಪಿಸಿದೆ. ದೇಶಕ್ಕೂ ಬೆಳಗಿಸಬೇಕು, ಬೆಳಕಾಗಬೇಕು. ಸಂಸದರಾಗಿ ಸಂಸತ್ ಭವಗ್ರಹದ ನೆಲೆ ಕೋಟ ಅವಳ ಕಾರುಣ್ಯದಿಂದ ಅನುಪಮ ಸಾಧಕರಾಗಿ ಪ್ರಕಟಗೊಂಡ ಸಜ್ಜನ ಶ್ರೀನಿವಾಸ ಪೂಜಾರಿಯವರು. ಮಾನ್ಯರೇ, ನಿಮಗೆ ಅಭಿವಂದನೆಗಳು. ಹೌದು, ಋಷಿ ಪರಂಪರೆಯ ನೆಲದಲ್ಲಿ ಕೃಷಿ ಸಂಸ್ಕೃತಿಯ ಬಾಳು ನಡೆಸಿದ ಪುಣ್ಯಾತ್ಮರ ಮಗನಾಗಿ ಹುಟ್ಟಿ ಬೆಳೆದು ನೀವು ಏರಿರುವ ಎತ್ತರ 100 ಕಾಲ ನಡೆಯಲಿ ಎಂದು ಮನಸ್ಸು ತುಂಬಿ ಹಾರೈಸುತ್ತೇವೆ. ಧನ್ಯವಾದಗಳು. ಎಲ್ಲರೂ ಜೋರಾಗಿ ಒಮ್ಮೆ. ಈ ಪೊರ್ತು ಪಾತೆರ್ನ ಬ್ರಿಜೇಶ್ ಚೌಟ ಜಿಲ್ಲದ ಅಭಿವೃದ್ಧಿಗೆ ತನ್ನನೇ ಆಯ್ನ ಓರ್ಂಬ ಕಾರ್ಯಸೂಚಿದ ಲೆಕ್ಕ ಕಾರ್ಯಕ್ರಮನ ಅಟನೆ ಮಲ್ಪುವೆ. ಜಿಲ್ಲೆನು ಪ್ರಗತಿದ ಪತಟು ಕೊನಪೋಯರೆ ಕಟಿಬದ್ಧ ದುಲ್ಲೆ ಪಂಡ ತೆರಿಪಾಯರು. ಕರೆನ 10 ವರ್ಷ ಈ ದೇಶದ ಒಂದು ಅಮೂಲಾಗ್ರ ಬದಲಾವಣೆಯನ್ನು ಕರೆಯಿದೆ. ಆ ಬದಲಾವಣೆಯ ಬಗ್ಗೆ ಪಾತೆರೆಲ್ಲ ಪೋಪಚ್ಚಿ ಅಂಡ ನರೇಂದ್ರ ಮೋದಿ ಕರೆನ 10 ವರ್ಷ ಮಂತಿನ ಮಲ್ಲ ಸಾಧನೆ ದಾದ ಪಂಡ ಈ ದೇಶದ ರಾಜಕೀಯ ಸ್ಥಿತಿಗತಿ, ರಾಜಕೀಯ ಪೊಲಿಟಿಕಲ್ ಕಲ್ಚರ್ ಅಂದಾದ ಮನ್ಪ ಆ ರಾಜಕೀಯ ತೂಪುನ ದೃಷ್ಟಿ, ರಾಜಕೀಯ ಮನ್ಪುನ ದೃಷ್ಟಿ ಬಕ್ಕ ನನ್ನ ದುಂಬುಗು ರಾಜಕೀಯ ವಾರೀತಿ ನಡಪಡೊಂದು ಪಂಪನ ದೃಷ್ಟಿ ಒಂಜಿ ಮಲ್ಲ ಬದಲಾವಣೆ ಕಂತಾರೆ. ಐಕೊಂಜಿ ಜೀವಂತ ಉದಾಹರಣೆ ಇರಲೆತ್ತಂಡ ಯಾನ್ಲ ಕೋಟ ಶ್ರೀನಿವಾಸ್ ಪೂಜಾರ್ಲ ಅಂತ ಪಂಡೆ ಬಯಸೋದಿಲ್ಲ. ಯಾಕಂಡ ಒಂಜಿ ಸಾಮಾನ್ಯ ಇಲ್ಲಡು, ಒಂಜಿ ಕೆಳ ಮಧ್ಯಮ ವರ್ಗದ ಇಲ್ಲಡು ಪುಟ್ಟದು ಒಂಜಿ ಎಲ್ಯ ಪ್ರಯಾಣ ಸೈನ್ಯಕ್ಕೆ ಸೇರಿದು ಸೇನೆಡ್ ಬೇಲೆ ಮಂತದ್ದು ವಾಪಸ್ ಬತ್ತಿನ ಒಂಜಿ ಸಂಸತ್ತಿಗೆ ಪ್ರವೇಶ ಮಂತ್ರ ಒಂಜಿ ಅವಕಾಶ ಕೊಡ್ತಾರಿಂದ ಪಂಡ ಭಾರತೀಯ ಜನತಾ ಪಾರ್ಟಿ ಒಕ್ಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿದ ನಾಯಕತ್ವ ದೊನ್ನಿ ಬೊಕ್ಕ ಮಾತ್ರ ಸಾಧ್ಯ ಆತನೊಂದು ಈ ಸಂದರ್ಭ ಬಂದ್ರೆ ಬಯಸಿದ್ರು.
ಕೋಟ ಶ್ರೀನಿವಾಸ ಪೂಜಾರಿ ನಂಚಿನ ಒಂದು ಸಾಮಾನ್ಯ ಮನೆತನಾಡು ಬೈದು ನಂಚಿನ ಜನ ಇನ್ನು ಸಂಸತ್ ಪ್ರವೇಶ ಮನ್ಪರ ಅವಕಾಶ ತಿಕ್ಕದಲ್ಲ ಅವು ನರೇಂದ್ರ ಮೋದಿನ ಕಾರಣ ಆತನೊಂದು ಈ ಸಂದರ್ಭದಲ್ಲಿ ಪಂಡ್ರೆ ಪಾಯಸಂದ್ರೆ ಬಂಟೇರು ತನ್ನ ಸ್ವಂತ ಬಲರ್ದು ಬುಲೆದು ಬತ್ತದು ಸಮಾಜಡು ಗುರುತು ಸಾವುಂದುಳ್ಳೇರು ಅವ್ಯತು ಬಂಟೇರು ಯಶಸ್ವಿ ಉದ್ಯಮಿಲಾತೇರು ದೇಶ ರಕ್ಷಣದ ವಿಷಯ ಬತ್ತಿನ ಪಗಲ ದುಮ್ಮುಡು ಪುರಾಗ್ಲು ಬಂಟೇರು ಪಂಡದು ಕೋಟ ಶ್ರೀನಿವಾಸ ಪೂಜಾರಿ ತೆರಿಪಾಯರು. ಎಲ್ಲ ಗಣ್ಯರು ನಮ್ಮ ರಾಜೇಂದ್ರ ಕುಮಾರ್ ಸಮಾಜ ಬೇರೆ ಆಗಿರ್ಬೋದು, ಆದ್ರೆ ಬಂಟರ ಮಧ್ಯೆ ಬೆಳೆದಂತ ಮತ್ತೊಬ್ಬ ಸಾಮಾಜಿಕ ಪ್ರಮುಖರು ಯಾರು ಕೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅನ್ನುವಂಥ ಭಾವನೆಗಳು ನಮಗಿದೆ. ಇವರೆಲ್ಲ ಸಮಾಜಕ್ಕೆ ಒಂದು ಸೊತ್ತು ಅಂತ ನಾವ್ಯಾಕೆ ಹೇಳ್ತೇವೆ ಅಂದ್ರೆ, ಒಂದು ಕಾಲದಲ್ಲಿ ನೀವು ಯೋಚನೆ ಮಾಡಿ ನೋಡಿ, ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು, ಮೇಸ್ಟರ್ ಮಕ್ಕಳು ಮಾತ್ರ ಮೇಸ್ಟರ್ ಆಗ್ತಾ ಇದ್ರು, CA ಮಾಡಿದವ್ರ ಮಕ್ಕಳು ಮಾತ್ರ CA ಮಾಡ್ತಾ ಇದ್ರು. ಕಡು ಬಡವನಿಗೆ ಅವನ ಬದುಕು ಅವನೇ ಕಟ್ಟಿಕೊಳ್ಬೇಕಾದದ್ದು ಅನಿವಾರ್ಯತೆ ಇತ್ತು. ಇವತ್ತು ನನ್ಗೆ ಗೊತ್ತಿಲ್ಲ, ಈ ಸಂಘಟನೆ ಮೂಲಕ ಇಂದಲ್ಲ ನಾಳೆ ಸಮಾಜಕ್ಕೆ ಶಕ್ತಿ ಕೊಡುವಂತ ಕೆಲಸಗಳನ್ನ ಬಂಟರ ಸಮಾಜ ಮಾಡ್ತಾ ಇರೋದ್ರಿಂದ ಬಂಟ ಜನಾಂಗದ ಕೂಲಿ ಮಾಡುವವರ ಮಗಳು ಇಂದಲ್ಲ ನಾಳೆ MBBS ಡಾಕ್ಟರ್ ಆಗಿ ಈ ವೇದಿಕೆಗೆ ಬಂದು ತೆಗೆದುಕೊಳ್ಳುವಂತ ಅವಕಾಶ ಇದೆ. ಗುರ್ಕಾರ್ಮಿನ ವಯಸ್ಸಿನ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾದ ನಡಪಾಯರೆ ದಾನಿಲಿನ ಸಗಾಯ ಬೋರ್ಡು ಸಮಾಜ ಕಲ್ಯಾಣ ಕಾರ್ಯಕ್ರಮದ ಬಡವರೆಗೂ ದಿಂಜ ಅನುಕೂಲ ಆತನ ಪಣ ತೆರಿಪಾಯರು. ಪ್ರತಿ ತಿಂಗಳ ಈ ಕಾರ್ಯಕ್ರಮ ಮಲ್ತೊಂದು ತಿಂಗಳು ಸುಧಾರ 35 ಲಕ್ಷ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಆಗುತ್ತಲು ಇತ್ತೆ ಮುಲ್ಕಿಡ್ ಪ್ರಾಜೆಕ್ಟ್ ಇತ್ತಿನಟ್ಟಾದ್ರೆ 3-4 ತಿಂಗಳು నుంచి ಡಿಸ್ಟ್ರಿಬ್ಯೂಷನ್ ಮಲ್ದಿಜ ಇನಿ ಆ ಒಂದು ಕಾರ್ಯಕ್ರಮ ಒಟ್ಟಿಗೂ ಮಲ್ತೊಂದಿಲ್ಲ. ಸುಮಾರು 1,000 ಮಿತ್ತು ಜೋಕುಲಿಗೆ ಸ್ಕಾಲರ್ಶಿಪ್ಲ ಅಂಚೆನೆ ಮೆಡಿಕಲ್ ಬಿಲ್ಲ ಅಂಚೆನೆ ಇಲ್ಲದ ಲೆಕ್ಕಗಳ ಇಲ್ಲದ ವ್ಯವಸ್ಥೆ ಅಂಚೆನೆ ಮದ್ಮೆದ ವ್ಯವಸ್ಥೆ ಅಂಚೆನೆ ಸ್ಪೋರ್ಟ್ಸ್ ಜೋಕ್ಲೆಲ್ಲ ಸಹಕಾರ ಮಾಡ್ತಂದಿಲ್ಲ. ತೇನಿ ಈ ಕಾರ್ಯಕ್ರಮ ಮಸ್ತ್ ವಿಜೃಂಭಣೆಯಾದ ಬಂದಾಗ ನಮ್ಮ ಸಮಾಜದ ಮಲ್ಲ ವ್ಯಕ್ತಿತ್ವದ ಮಿಲಿಟರಿ ಇರ್ತದೆ, ದೇಶ ಸೇವೆ ಮಾಡ್ತದೆ. ಇನಿ ಸಮಾಜ ಸೇವೆಗೆ ದಕ್ಷಿಣ ಕನ್ನಡ ಜಿಲ್ಲೆಯದು ಮಸ್ತ್ ಓಟುಡು MP ಅದು ಇಲೆಕ್ಟ್ ಆಗ್ತಾರೆ ಕೊಂಚ ಅರಿಶಾನೆ ಕೊಂಬೆದ್ದು ಅರ್ಲ ಪ್ಯಾಟ್ರನ್ ನಂಬರ್ ಅದು ಅಶೋಕನ್ನೆಲ್ಲ ಪ್ಯಾಟ್ರನ್ ನಂಬರ್ ಬೊಂಬೈಡ್ ಭಾರಿ ಜನಕ್ಕೂ ಬೈದು ಸೇರಿ ಪನ್ನಾಗ ಪನ್ನಾಗ ಕೂಡ 22 ತಾರೀಕು ಅಕಡೆ ಮತ್ತೆ ಬರ್ರೆ ಅಂದು ಅಂಚೆ ಮಸ್ತ್ ಜನಕ್ಕೂ ಬೈದು ಸೇರಿ ಬೈದಿನಕಲಿ ಒಂಜೆ 22 ಅನ್ನು ಪ್ರೀತಿದ ವಂದನೆ ಸಲ್ಲಿಸಾವೆ. ಈ ಕಾರ್ಯಕ್ರಮ ನಿರಂತರ ನಡಪಾಡು ಎಂಗುಲು ಏರ್ಲ ಆಫೀಸ್ ಬೇರೆ ಇರ್ತಾನೆ ಬಿನ್ನೇರು ಎಂಗುಲೆಲ್ಲ ಪೋಪಿನಾಗನು ಈ ಡೋನರ್ ನಕಲು ಪರ್ಮನೆಂಟ್ ಆ ಸಂಸ್ಥೆ ಉಪ್ಪುನಾಗನು ಇನ್ನಿತ ಕನ್ಯಾನ ಸದಸ್ಯ ಶೆಟ್ರಾಡು ಈಗ ದುಡ್ಡು ಕೊಡ್ತು నాకు ಮಾತಾ ತೋನ್ಸಿ ಆನಂದ್ ಶೆಟ್ರಾಡು ಇನಿ ನಮ್ಮ KM ಶೆಟ್ರಾಡು ಪ್ರವೀಣ್ ಶೆಟ್ರಾಡು ಮಲವಲ್ಲ ಡೋನರ್ ನಗಲು ಪ್ರಕಾಶ್ ಅಣ್ಣೆ ಮಾತೆಲ್ಲ ಅಗಲು ಈ ಒಂದು ಸಂಸ್ಥೆಯನ್ನು ಖಂಡಿತ ಗಟ್ಟಿ ಮಲ್ಪೇರು. ಮುಂಬೈ ಬಂಟರ ಸಂಘದ ಅಧ್ಯಕ್ಷರು ಪ್ರವೀಣ್ ಬೋಜಶೆಟ್ಟಿ, SCDCC ಬ್ಯಾಂಕ್ ಚೇರ್ಮನ್ ಡಾಕ್ಟರ್ MN ರಾಜೇಂದ್ರ ಕುಮಾರ್, ರಾಜೇಶ್ ಎನ್ ಶೆಟ್ಟಿ, ಅರವಿಂದ್ ಆನಂದ್ ಶೆಟ್ಟಿ, ಬೆಳ್ಳಾಡಿ ಅಶೋಕ್ ಎಸ್ ಶೆಟ್ಟಿ, ಮುನಿಯಾಲು ಉದಯಕುಮಾರ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಕಾಶ್ಮೀರ, ಎ ಸದಾನಂದ ಶೆಟ್ಟಿ, ಅಜಿತ್ ಕುಮಾರ್ ರೈ ಮಾಲಾಡಿ, ಡಾಕ್ಟರ್ PV ಶೆಟ್ಟಿ, ಪಟ್ಲ ಸತೀಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಇನ್ನಂಜೆ ಶಶಿಧರ್ ಶೆಟ್ಟಿ, ದಯಾಚರಣ್ ಶೆಟ್ಟಿ, ಶ್ರೀಧರ್ ಶೆಟ್ಟಿ, ಗಿರೀಶ್ ಶೆಟ್ಟಿ ತೆಳ್ಳಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಆದರ್ಶ್ ಶೆಟ್ಟಿ, ಸುಧಾಕರ್ ಪೂಂಜಾ, ನಾಗೇಶ್ ಹೆಗ್ಡೆ, ಪುರುಷೋತ್ತಮ್ ಶೆಟ್ಟಿ, ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಉಪಾಧ್ಯಕ್ಷರು ಕರ್ನೀರೆ ವಿಶ್ವನಾಥ್ ಶೆಟ್ಟಿ, ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ, ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಚಂದ್ರಹಾಸ್ ಟಿ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು. ಡಾಕ್ಟರ್ ಮಂಜುಳಾ ಶೆಟ್ಟಿ, ರಾಜೇಶ್ವರಿ ಡಿ ಶೆಟ್ಟಿ ಸುರತ್ಕಲ್, ಬಾಲಕೃಷ್ಣ ಆಳ್ವ ಕೊಡಾಚೆ, ಆರ್ಜೆ ನಯನ, ಭಾಗ್ಯರಾಜ್ ಶೆಟ್ಟಿ ಸಹಕರಿಸಾಯಿರು. ಪುರುಷೋತ್ತಮ್ ಭಂಡಾರಿ ಅಡ್ಯಾರ್, ನಿತೇಶ್ ಶೆಟ್ಟಿ ಎಕ್ಕಾರ್, ಪ್ರಿಯಾ ಹರೀಶ್ ಶೆಟ್ಟಿ ಸಭೆ ಸ್ಥಾರಿಕೆ ಮಂತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತೊಕ್ಕೋಟದ ಸಾಯಿ ಪರಿವಾರ ಟ್ರಸ್ಟ್ ಮುತಾಲಿಕೆಡೆ ಕುತ್ತಾರದ ಬ್ರಾಹ್ಮರಿ ಮಹಿಳಾ ಮಂಡಳಿ ಕೊರಗತನಿಯ ಸೇವಾ ಸಮಿತಿ ಒಟ್ಟು ಸೇರಿಗೆಡೆ ನಮ್ಮ ಹೆಜ್ಜೆ ಪ್ರಕೃತಿಯೆಡೆಗೆ ಯೋಜನೆಡೆ
ಸಾಲ ದೈಕ್ಲ ನಡಪನ ಕಾರ್ಯಕ್ರಮನ ಕುತ್ತಾರ ಬಳ್ಳಿ ಬಲ್ಪು ಪರಿಸರಡು ಐತಾರ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಯಿ ಪರಿವಾರ್ ಟ್ರಸ್ಟ್ ಪರಿಸರ ಸಂರಕ್ಷಣದ ಕಾಳಜಿಡು ನಮ್ಮ ಹೆಜ್ಜೆ ಪ್ರಕೃತಿಯಡಿ ಪಂಪಿನ ವಿಶೇಷ ಯೋಜನೆ ಪಾಡೊಂದು ಸಾಲು ದೈಕ್ಲೇನ್ ನಡ್ಪುನ ಕಾರ್ಯಕ್ರಮನ ಮಲ್ತೊಂದುಂಡು. ಕರಿ ಐತಾರ ಕುತ್ತಾರು ಸುಭಾಷ್ ನಗರ ಪರಿಸರಡು ಅಟನೆ ಮಲ್ತಿನ ಈ ಕಾರ್ಯಕ್ರಮಡು ಕುತ್ತಾರದ ಬ್ರಾಹ್ಮರಿ ಮಹಿಳಾ ಮಂಡಳ ಬೊಕ್ಕ ಕೊರಗತನಿಯ ಸೇವಾ ಸಮಿತಿಗಳು ಸಹಕಾರ ಕೊರಿಯರು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಸಾಯಿ ಪರಿವಾರದ ಗೌರವ ಸದಸ್ಯರು ಸುರೇಶ್ ಭಟ್ನಗರ ದೈ ನಡೆದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ದು ಸಾಯಿ ಪರಿವಾರ್ ಟ್ರಸ್ಟ್ ಸದಸ್ಯರು ನಮ್ಮ ಪರಿಸರಡು ಒಂಜಿ ಸೇನೆ ಇತ್ತಿರಕ ಕಷ್ಟ ಕಾಲಡು ತಕ್ಷಣ ಸಹಾಯಗ ಬರ್ಪೇರು ಪಂಡದು ಸಾಯಿ ಪರಿವಾರದ ಕಾರ್ಯಕ್ರಮಕ್ಕೆ ಮೆಚ್ಚುಗೆದ ಪಾತ್ರ ಪಂಡೇರು. ಒಂಜಿ ವ್ಯವಸ್ಥೆ ಉಲ್ಲೇರು ಅಕ್ಲು ಪೂರ ಸಹಕಾರ ಕೊರ್ದು ಇನಿ ಸಾಯಿ ಪರಿವಾರ ಮಲ್ಪುನಂಚಿನ ಇನ್ನಿತ ಒಂಜಿ ಎಡ್ಡೆ ದಿನ ತಾನಿ ನಮ್ಮ ಮಾಧವೇರನ ಒಂಜಿ ನೇತೃತ್ವಡು ಗಿಡ ಸಸಿ ನಡುಪುನಂಚಿನ ಒಂಜಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇನಿ ಮೂಲು ಈ ಭಾಗದ ಐಕ್ ಒಂಜಿ ಪೂರ್ಣ ಸಹಕಾರ ಕೊರ್ತಿನಂಚಿನ ಎನ್ನ ಕುಟುಂಬದ ಒಂಜಿ ಅಕ್ಕ ಐನಂಚಿನ ಧನಲಕ್ಷ್ಮಿ ಗಟ್ಟಿ ಆರು ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರಡು ಪೂರೇಟ್ಲ ಕೆಲಸ ಮಲ್ಪನಂಚಿನ ಒಂಜಿ ಮಹಿಳೆ ನಿಜವಾದ್ಲ ಆರನಿ ಯಾನು ಈ ಪೊರ್ತುಗೆ ಅಭಿನಂದಿಸೊಂದು ಅಂಚನೆ ಸಾಯಿ ಪರಿವಾರದ ರಡ್ಡು ಜೋಡೆತ್ತನಕಲು ಪ್ರವೀಣ್ಲ ಪುರುಷಲ ಅಂಚನೆ ಅಕ್ಕಲ್ನ ಪೂರ ಬಲಗ ಪೂರೆರಗಿಲ್ಲ ಅಂಚನೆ ಈ ಗ್ರಾಮದ ನಮ್ಮ ಕೊಡಂಜಿ ಅಜ್ಜನ ಸೇವೆ ಮಲ್ಪನಂಚಿನ ಅಲ್ಪ ಮಹಿಳಾ ಅಧ್ಯಕ್ಷರು ಅಂಚಿನ ಪೂರೆಲ್ಲ ಇನಿ ಭಾಗಿಯಾತೇರು ನಿಜವಾದ ಅಕ್ಲೆಗೆ ನಾನು ಅಭಿನಂದನೆ ಮಲ್ಪ ದಾಯಬನ್ನಾಗ ಈ ಪೊರ್ತುಗೆ 7 ಗಂಟೆಗೆ ಬರ್ತದೆ ಆ ಬೇಗದ ಪೊರ್ತುಡ್ಲ ಇನ್ನು ಐತಾರ ಬೇಲೆ ಎತ್ತನೆಲ್ಲ ಪೂರೆಲ್ಲ ಬರ್ತದೆ. ಸಾಯಿ ಪರಿವಾರಕ್ಕೆ ನಾವು ಒಂದು ಕೆಲಸಕ್ಕೆ ಅಕ್ಲೆಗೆ ಸಾಕಾರ ಕೊರಪೇರು ಬಂದ ಸಾಯಿ ಪರಿವಾರನು ಅಕ್ಲೆ ಎಂಚ ದೀತೇರು ಪನ್ಪುನ ಒಂಜಿ ವಿಷಯ. 2ನೇ ಇಂಚಿನ ಬಣ್ಣಗ ಸಾಯಿ ಪರಿವಾರಕ್ಕೆ ಬೋರಾದ ಏನೊಂದು 2 ಪಾತ್ರ ಪೋನೋಡಾಪುಂಡು ಎಂಕಲೆಗೆ ಎಂಕಲ್ನ ತೊಕ್ಕೋಟು ಅತನ ಉಳ್ಳಾಳ ಭಾಗಡ ಎಂಕಲೊಂಜಿ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಎಂಕಲೆಗೆ ಒಂಜಿ ಮಿಲಿಟ್ರಿ ಇತ್ತಿಲಕ ಸಾಯಿ ಪರಿವಾರ ದಾಯಪಂಡ ಎಂಕಲೆಗೆ ಮೂಲು ಎಂಚಿನಾಲ ಕಷ್ಟ ಕಾಲಗ ಆಸಕ್ತರಿಗೆ ಅತ್ತನಂಡ ಎಂಚಿನಾಲ ಒಂಜಿ ನಿತ್ಯರ್ ಕೊರ್ಪುನಂಚಿನ ವ್ಯವಸ್ಥೆ ಅವಳು ಅತ್ತನಂಡ ನಮ್ಮ ಕೊರೋನಾ ಎಂಚಿನ ಟೈಮ್ ಅಕ್ಕಲು ಮಲ್ತಿನಂಚಿನ ಸೇವೆ ನಿಜವಾದ್ಲ ಎಂಕಲ್ನ ಸರ್ಕಾರ ಮಲ್ಪುನಂಚಿನ ಕಾರ್ಯಕ್ರಮ ಅಕ್ಕಲು ಮಲ್ದೇರು ನಿಜವಾದ್ಲ ಅಕ್ಕಲೇನು ಯಾನು ಅಭಿನಂದನೆ ಎಂಕ್ಲೆಗೆ ಈ ಭಾಗಡು ಎಂಕ್ಲೆಗೆ ಎಂಚಿನಾಲ ಸಮಸ್ಯೆ ಬರ್ತಂಡ ಪೋಡಿಗೆಜ್ಜಿ ಎಂಚಿನ ಇತ್ತಲ್ಲ ಅಕ್ಲೆ ಫೋನ್ ಮಲ್ತು ಪಂಡ ಸಾಯಿ ಪರಿವಾರದ ಎಡ್ಡ ಬೇಲೆಗೆ ಮಾತಿರ್ಲ ಉಡಲ್ ದಿಂಜಿದಿ ಸಹಕಾರ ಕೊಡ್ತೇರ್ ಪಂಡತ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಸಾಯಿ ಪರಿವಾರದ ಗೌರವ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ತೆರಿಪಾಯರು. ಆತ್ಮೀಯರೇ, ವಿಶೇಷವಾದ ನಮಗೆ ಮಾತ್ರ ಗೊತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಂಸ್ಥೆ ಒಂದು ನಮ್ಮ ಸಂಸ್ಥೆ ಧಾರ್ಮಿಕವಾದ, ಶೈಕ್ಷಣಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಮಾತಾ ಕ್ಷೇತ್ರಡ್ಲ ಬಾರಿ ಕಡಿಮೆ ಸಮಯಡೆ ಪುದರ್ನ ಪಡೆಯೊಂದು ಮಾತೆರ ಸರ್ವಧರ್ಮದಕ್ಲೆಲ್ಲ ಸೇರ್ಪ ಒಂದು ನಡಪೊಂದು ಪೊಪ್ಪುನಂಚಿನ ಸಂಸ್ಥೆ. ಇನ್ನು ವಿಶೇಷದಾದ ಪಂಡಂದಾಂಡ 300 ಗ್ರಾಮದ ಸುಭಾಷ್ ನಗರದ ಬಂಡಾರಬೈಲು ಗುಡ್ಡೆ ಪನ್ಪಿನ ಈ ಒಂಜಿ ಪುರ್ಲಕಂಠದ ಪರಿಸರಡು 300 ಪಂಚಾಯತದ ಅಧ್ಯಕ್ಷರಾಯಿನ ವಿಶಾಲಕ್ಕಾದುಪ್ಪು, ಸ್ಥಳೀಯ ಸದಸ್ಯರಾಯಿನಂಚಿನ ಕಿರಣ್ ಶೆಟ್ರುಪ್ಪು, ಚಂದ್ರಕಲಕ್ಕಾದುಪ್ಪು, ಬಕ ಬಾಬು ಶೆಟ್ರುಪ್ಪು, ಬಕ ಮಾತ ಪಂಚಾಯತದ ಸಹಕಾರದ ಒಟ್ಟುಗು ಸದಸ್ಯರನ್ನೆಲ್ಲ ಅಧಿಕಾರಿನೆಲ್ಲ ಅಂಚೆನೆ ನಮ್ಮ ಮುಲ್ತ ಸ್ಥಳತ್ತ ಸುಭಾಷ್ ನಗರದ ಕೊರಗತನಿಯ ಸೇವಾ ಸಮಿತಿ ಬ್ರಾಹ್ಮರಿ ಮಹಿಳಾ ಮಂಡಳದ ಸಹಕಾರಡು ವಿಶೇಷವಾದ ಸಾಯಿ ಪರಿವಾರ ಟ್ರಸ್ಟ್ದ ಎಂಕ್ಲೈನ ಸ್ಥಾಪಕ ಅಧ್ಯಕ್ಷರನಕ್ಲೈನಂಚಿನ ಎಂಕ್ಲೈನ ಪ್ರವೀಣಣ್ಣೆ ಉಪ್ಪು, ಪುರುಷೋತ್ತಮ ಉಪ್ಪು, ಬಕ ಸಾಯಿ ಪರಿವಾರದ ಮಾತ ಹಿರಿಯ ಕಿರಿಯನ್ನ ಮೆಗ್ಗಿಪಲೆಯಲ್ಲೂ ಸೇರೊಂದು ಇನಿ ಒಂಜಿ ವಿಶೇಷಡು ಬಂಡಾರ ಪೋಪುನಂಚಿನ ಈ ಸಾದಿಡು ಪ್ರತಿ ವರ್ಷ ಬಂಡಾರ ಬೈಲದ ಪಂಜಂದಾಯನ ಪಿಲಾರ ಜಾತ್ರೆಗೆ ಬಂಡಾರ ಪೋಪುನ ಈ ರಸ್ತೆದ ಎಕ್ಕೆಲಡ್ಲ ಮಾತ ಫಲವತ್ತಾದ ಉಪ್ಪುಡು ಪ್ರಾಣಿ ಪಕ್ಷಿಲನ ಜೊತೆಗೆ ಈ ಪರಿಸರದ ಜೋಕ್ಲೆಗಳ ಉಪಕಾರೋಡು ಪನ್ಪುನ ಮಲ್ಲ ಒಂಜಿ ನೆಂಪುದಿಯೊಂದು ನಮ್ಮ ನಡೆ ಪ್ರಕೃತಿ ಎಡೆಗೆ ಪನ್ಪಿನ ಸ್ಲೋಗನ್ ದೊಟ್ಟುಗು ಸಾಯಿ ಪರಿವಾರಿ ನೀ ಒಂಜಿ ಕಜ್ಜೋಗು ಪಿದ್ದಾಡ್ದ ಪ್ರಕೃತಿರು ಪಕ್ಷಿಲೆಗೆ ಬೋಡಿತ್ತಿನ ಆಹಾರದ ದೈಕ್ಲೇನು ನಡಿಯರೆ ಸಾಯಿ ಪರಿವಾರದಕ್ಲು ವ್ಯವಸ್ಥೆ ಮಾಡಿದೇರು. ಅರಣ್ಯ ಇಲಾಖೆದಕ್ಲು ಇಂದಕ್ಕೆ ವಿಶೇಷ ಸಹಕಾರ ಕೊಡ್ತೇರು. ಪೆಜ, ಪೆಲ, ನೇರಳೆ, ರಂಬೂಟನ್, ಕುಕ್ಕು,
ಇಂಚಿತ್ತಿ ದೈಕ್ಲೇನು ನಡೆದುಳ್ಳ ಪಂಡದ ವೃಕ್ಷ ಪ್ರೇಮಿ ಮಾಧವ್ ಉಳ್ಳಾಲ್ ತೆರಿಪಾಯರು. ಕುತ್ತಾರ್ದ ಈ ಮನ್ನಡು ಧನಲಕ್ಷ್ಮಿ ಅಕ್ಕನ ಇಲ್ಲದ ಜಾಲು ಎಂದು ಪನೊಲಿ ಈ ಜಾಗಡು ಸಾಯಿ ಪರಿವಾರದ ನೇತೃತ್ವಡು ಒಂದು ಹಸಿರೀಕರಣದ ಯೋಜನೆ ಮಲ್ತೊಂದುಲ್ಲೇರು ಜವನಿರು ಮಾತ ಸೇರ್ದು ಪ್ರಕೃತಿಡು ಪಕ್ಷಿಲೆಗೂ ಬೊಕ್ಕ ಪ್ರಾಣಿಲೆಗೂ ಬೋಡುಪುಣಂಚಿನ ಆಹಾರದ ಈ ದೈಕ್ಲೇನು ನಡ್ರೆ ಒಂದು ವ್ಯವಸ್ಥೆ ಮಲ್ದೇರು ಅರಣ್ಯ ಇಲಾಖೆದ ಸಹಕಾರಡು ಅರಣ್ಯ ಇಲಾಖೆ ನಮ್ಮ ಇಡೀ ರಾಜ್ಯೋಡು ಎಂಕೆ ಬೆನ್ನೆಲು ಬಾಧಿತ್ತದು ಮಾತ ದೈಕ್ಲೇನು ಒದಗಿಸೋದು ಕೊಡ್ದು ಎಂಕ್ ಸಹಕಾರ ಕೊಟ್ಟು ಮಾತಾ ಸಂಘ ಸಂಸ್ಥೆಗಳ ಸಹಕಾರ ಕೊರೊಂದುಂಡು ಇನಿ ಪೆಜ್ಜ ಪೆಲ ನೇರಳೆ ರಂಬುಟನ್ ಪನ್ಪುಣ ಬೊಕ್ಕ ಕುಕ್ಕು ಇಂಚಿನ ವಿಶೇಷವಾದ ದೈಕ್ಲೇನು ನಡೆದು ನನ್ನ ದುಂಬುಗು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಪನಂಚಿನ ಮನುಷ್ಯರಿಗಳ ಹಿಡಿದು ಪ್ರಯೋಜನ ತಿಕ್ಕುನಂಚಿನ ದೈಕ್ಲೇನು ಸಾಯಿ ಪರಿವಾರದ ನೇತೃತ್ವಡು ಇನಿ ಮೂಲು ನಡೆದಿಲ್ಲ. ಕುತ್ತಾರು ಸುಭಾಷ್ ನಗರ ಹರೀಶ್ ತಂಕ್ಲೆನ ಅನಿಸಿಕೆಯನ್ನು ಪಟ್ಟುಂಡೇರು. 1985 ಮೂಲು ಅಂಚಿನ ದಾಲ ಇಜ್ಜಂಡು ದಾಲ ಬಂಡತಾಲ ಮೇಲೆ ಕಾಡು ದಾಲಕ್ಕೆ ಇತ್ತನು ಅಪ್ಪಾಗ ಎಂಕ್ಲಿ ಈ ಮಾರ್ಗೋನು ಶ್ರಮದಾನ ಮೂಲಕ ಒಂದು ಸಮಿತಿ ಮಲ್ತದೆ ಕೊರಗತೇನೆ ಸೇವಾ ಸಮಿತಿ ಪಂಡದು ಮಲ್ತದು ಅಂದೇನು ಎಂಕ್ಲು ಮಾತಾರಲ್ಲ ನೀವು ಒಗ್ಗಟ್ಟ ಮಲ್ತದ್ದು ಆ ಟೈಮಡು ಬಾಬು ಸೆಟ್ರಿ ಇತ್ತೇರು ಗೋಪಾಲ್ ಕುತ್ತಾರೆ ಅಂಚಿನ ಅಕ್ಲೇನು ಮಾತು ಸೇರದು ಬೊಕ್ಕ RSS ಅಕ್ಲು ಮಾತು ಬರ್ತದೆ ಅಪ್ಪಾಗ ಆ ಟೈಮಡು ಎಂಕ್ಲಿಂದೇನು ಒಂದು ಸಮಾಧಾನ ಮುಖಾಂತರ ಈ ರೋಡು ಇಜ್ಜಂಡದಲ್ಲ ರೋಡ್ ಬಣ್ಣ ಸಾದಿ ಎಲ್ಲಿ ಬರಿತೀನಿ ಅಂಚ ರೋಡ್ ಆವಡು ಬಣ್ಣದ ಅಂಚೆ ಮಲ್ತದ ಅಂಚೆ ಅದು ಪುನಗ ಇತ್ತ ತೂನಗ ಬಾರಿ ಪೊರ್ಲುಡು ತೋಜುಂಡು ಇತ್ತ ಮಾತೆರ್ಲ ಸೇರಿದ ಒಂದು ಎಡ್ಡ ರೀತಿ ಮಲ್ಪೇರುಂಡ ಅಕ್ಲಿಗೆ ಮಾತೆರೆಗಳ ಎನ್ನ ಒಂದು ಅಭಿನಂದನೆ ನನಾತು ಎಡ್ಡ ಆವಡು ಬಣ್ಣದ ಎನ್ನ ರೆಡ್ ಪಾತೆರ. ಸಾಯಿ ಪರಿವಾರದ ಪ್ರಮುಖರು ಪ್ರವೀಣ್ ಎಸ್ ಕುಂಪಲ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಇನಿ ಸಾಯಿ ಪರಿವಾರದ ಕಾರ್ಯಕ್ರಮದ ಒಟ್ಟಿಗೆ ಎಂಕ್ಲೆ ಬರ್ರ ದಿಕ್ಕು ನಂಜನ ಹತ್ರ ಧನಲಕ್ಷ್ಮಿ ಎಂಕ್ಲ ಸಾಯಿ ಪರಿವಾರದ ಒಂದು ಸ್ಥಾಪಕ ಟ್ರಸ್ಟೇ ಆದಿಲ್ಲ ಸ್ಥಾಪನೆ ದಿಂಚಿ ಹುಟ್ಟಿ ಉಳ್ಳೇರು ಅಂಚನ ಹತ್ರ ಆ ಒಂಜಿ ಎಂಕ್ಲೆಗ್ಲ ಒಂಜಿ ಪುಣ್ಯ ದಿಕ್ಕಂಡು ಆಕ್ಲನೆ ಒಂಜಿ ಇಲ್ಲ ಸುರೇಶ್ ಅನ್ನೆಲ್ಲ ಎಂಕ್ಲ ಸಾಯಿ ಪರಿವಾರದನೇ ಒಂಜಿ ಗೌರವ ಸದಸ್ಯರು ಜನ ಮಾತೆಲ್ಲ ಒಟ್ಟಾದ ಸೇರಿದು ಇನಿ ಪ್ರಕೃತಿ ಒಂಜಿ ಆರಾಧನೆ ಮಲ್ಪನ ಜನ ಕೆಲಸ ದಯಬೇಡ ಅಂಚನೆ ಹತ್ರ ಈ ಪೂರ್ಣ ಸಹಕಾರಕ್ಕೂ ಸಾಯಿ ಪರಿವಾರ ಎತ್ತದ್ದು ಒಂಜಿ ಎಂಕ್ಲೆಗ್ಲ ಅವಕಾಶ ಮಾಡ್ಕೊಂಡು ಧನಲಕ್ಷ್ಮಿ ಅಕ್ಕಾಗ್ಲ ಎಂಕ್ಲ ಸಾಯಿ ಪರಿವಾರ ಟ್ರಸ್ಟ್ದ ಪರ ವಂದನೆ ಸಲ್ಲಿಸ. ಸಾಯಿ ಪರಿವಾರ ಟ್ರಸ್ಟ್ದ ಪುರುಷೋತ್ತಮ್ ಕಲ್ಲಾಪು, ಅಶೋಕ್ ಉಚ್ಚಿಲ್, ಪ್ರೀತಮ್ ಶೆಟ್ಟಿ ಮಾಡೂರು, ಕುಶಲ್ ರಾಜ್ ತೊಕೋಟು, ಶವಿತು ಉಚ್ಚಿಲ್, ಶೈಲೇಶ್ ಸೇವಂತಿಗುಡ್ಡೆ, ಕಿಶೋರ್ ಡಿಕೆ, ಸತೀಶ್ ದೀಪಂ, ರಜನೀಶ್ ನಾಯಕ್, ಸುಧೀರ್ ಕುಲಾಲ್, ಪಂಡಿತ್ ಹೌಸ್, ರತ್ನಾಕರ್ ಹೊಯ್ಗೆಗದ್ದೆ, ವೀಕ್ಷಿತ್ ಅಂಚನ್, ಪ್ರವೀಣ್ ಕೊಲ್ಯ, ಕೊರಗದನಿ ಸೇವಾ ಸಮಿತಿದ ಗೋಪಾಲ್ ದಾಸ್, ಗಿರಿ, ಶಿವರಾಮ್, ಬ್ರಾಹ್ಮರಿ ಮಹಿಳಾ ಸಮಿತಿದ ಸುನಿತಾ ನಾಯಕ್, ರೇವತಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಬಿಜೆಪಿ ಶಕ್ತಿ ಕೇಂದ್ರದ ಬತ್ತಿರದು ಕೇಂದ್ರಡು ಬಿಜೆಪಿ ನೇತೃತ್ವದ NDA ಒಕ್ಕೂಟ ವಿಜಯಶಾಲಿಯಾದ ಸತತ ಮೂಜನೇ ಸರ್ತಿಗೆ ನರೇಂದ್ರ ಮೋದಿಯರು ಪ್ರಧಾನಿಯಾಗಿನ ಸಂಭ್ರಮದ ವಿಜಯೋತ್ಸವವನ್ನು ಐತಾರ ಬೈಯಡ್ ನಡಪಾಯರು. ತೊಕ್ಕೋಟು ಬಿಜೆಪಿ ಶಕ್ತಿ ಕೇಂದ್ರದ ವತ್ತಿರದು ಕೇಂದ್ರಡು ಸತತ ಮೂಜನೇ ಸರ್ತಿಗೆ ಅಧಿಕಾರಕ್ಕೆ ಬತ್ತದು ನರೇಂದ್ರ ಮೋದಿಯರು ಪ್ರಧಾನಿಯಾಗಿನ ವಿಜಯೋತ್ಸವವನ್ನು ಐತಾರ ಬೈಯಗ ನಡಪಾಯರು. ತೊಕ್ಕೋಡು ಶಕ್ತಿ ಕೇಂದ್ರದ ಅಧ್ಯಕ್ಷರು ಸುರೇಂದ್ರ ಶೆಟ್ಟಿ ಮಂಚಿಲ ತಾರಾಯಾಕದ ವಿಜಯೋತ್ಸವದ ಮೆರವಣಿಗೆಗೆ ಚಾಲನೆ ಕೊರಿಯರು. ತೊಕ್ಕೋಡು ಕೃಷ್ಣನಗರದ ಮುಖ್ಯ ತಾದಿಲೆಡು ವಿಜಯೋತ್ಸವ ಮೆರವಣಿಗೆ ನಡಪಾಯರು.
ಒಂಜಿ ಅಭ್ಯರ್ಥಿನ ಲೋಕಸಭಾ ಸದಸ್ಯರ ಹೆಸರು ಎಬಿಸಿ ತಕ್ಕೋಟಿಗೆ ರಂಗದಕ್ಕೆ. ಈ ಪೊರ್ತು ಆಟನೆ ಮಾಲ್ತಿನ ಸಭೆಟು ಪಾತೆರ್ನ ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಬಿಜೆಪಿದ ಭದ್ರಕೋಟೆ ಪಂಡದ ನನವರ ಸಾಬೀತಾತನ ಪಂಡ ತೆರಿಪಾಯರು. ಜಿಲ್ಲೆ ಇದು ಹಿಂದುತ್ವದ ಭದ್ರಕೋಟೆ ಆದಿಕ್ಕನ್ನು ನನ್ನ ದುಂಬುಗಳ ರೇನು ಒರಿಪವನಂಚಿನ ಮಲ್ಲ ಜವಾಬ್ದಾರಿ ನಮ್ಮ ಮಾತಾ ಕಾರ್ಯಕರ್ತರಿಗೆಲ್ಲ ಉಂಡು ಒಂದು ಪಂಪ್ರೇನ ಜೂನ್ 4ನೇ ತಾರೀಕಿಗೆ ಈ ಜಿಲ್ಲೆಡ ಹಲವಾರು ಅಪಪ್ರಚಾರದ ಮಧ್ಯೆ ಅಧರ್ಮದ ಮಧ್ಯೆ ಈ ತುಳುನಾಡದ ಮನ್ನಡ ಧರ್ಮ ನ್ಯಾಯ ಬೊಕ್ಕ ಸತ್ಯಗೆ ಮಾತ್ರ ಜಯ ಹಾಕುವ ಬಲ್ಪಾಯನ ನಮ್ಮ ಮಾತ ಕಾರ್ಯಕರ್ತರೆಲ್ಲ ಒಂದಾದ ಒಟ್ಟಾದ ತತ್ಪಾದ ಬಂದಿನ ಜೂನ್ 4ನೇ ತಾರೀಕಿನ ಆನಂಚಿನ ಜಯದ ದೊಂಡ 1,50,000 ಓಟುಗು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತನ ಗೆಲುವಾತನ ಹಿಂದುತ್ವದ ಗೆಲುವಾತನ ಭಾರತೀಯ ಜನತಾ ಪಾರ್ಟಿಯ ಗೆಲುವಾತನ ನರೇಂದ್ರ ಮೋದಿನ ಗೆಲುವಾತನ ಪಂಪ್ರೇನ ಈ ಸಂದರ್ಭ ಬಂದ್ರೆ ಬಯಸುವುದಿಲ್ಲ ಬಂದಿಲ್ಲ ಈ ದೇಶದ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ಮೂಜನೇ ಸರಿ ಆಯ್ಕೆ ಆದ ಮೂಜನೇ ಸಾರಿ ನಮ್ಮ ಮಾತ ಕಾರ್ಯಕರ್ತರ ಶ್ರಮದ ಕಾರಣಗ ನಮ್ಮ ಮಾತ ಬಂಧುಗಳ ಶ್ರಮದ ಕಾರಣಗ ದಕ್ಷಿಣ ಕನ್ನಡ ಜಿಲ್ಲೆದ ಹಿಂದುತ್ವದ ಮಿತ್ತ ಅಭಿಮಾನದೀತಿನ ಮತದಾರರ ಕಾರಣಗ ನರೇಂದ್ರ ಮೋದಿ ಪಿರೂರ ಪ್ರಧಾನಮಂತ್ರಿ ಆದರು. ಈ ಸಂದರ್ಭ ಯಾನು ಮಾತ ಕಾರ್ಯಕರ್ತರಿಗೆಲ್ಲ ಕೈ ಮುಗಿದು tere ತಗ್ಗಾದಿನಗಳಿಗೆ ಧನ್ಯವಾದ ಪನ್ನೊಂದಿಲ್ಲ ದಯಪಂಡ ಈ ಮಣ್ಣದ ಅಸ್ಮಿತದ ಆಯ್ನಂಚಿನ ಹಿಂದುತ್ವನ ಒರಿಪಾದ ಕೊಡ್ತಾರೆ ನಿಕ್ಕಲು ನನ್ನ ಆಯ್ನ ಗಟ್ಟಿಯಾದ ಕಟ್ಟಿನಂಚಿನ ಅವಶ್ಯಕತೆ ಉಂಟು ನಿಕ್ಲಿಗೆ ಭರವಸೆ ಕೊರೊಂದಿಲ್ಲ ಯಾನು ಹಿಂದುತ್ವಕ್ಕೆ ಬದ್ಧತೆನ ದಿಯೊಂದು ಈ ಜಿಲ್ಲೆದ ಅಭಿವೃದ್ಧಿನ ಮನ್ಪತ್ತ ಪಂಪಂಚಿನ ಪಾತ್ರ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಗುರ್ಕಾರ್ನ ವಹಿಸೊಂದು ಬಿಜೆಪಿದ ಮಿತ್ತು ವಿಶ್ವಾಸದ ಇದುಗೆಂದಾಯಿನ ಮತದಾರ ಬಂಧುಲೆಗ್ ರಾತ್ರಿ ಪಗೆಲು ಬೆಂದಿನ ಕಾರ್ಯಕರ್ತರಿಗೂ ಮಾರ್ಗದರ್ಶನ ಕೊರ್ನ ಮುಖಂಡರಿಗೂ ಸೊಲ್ಮೆ ತಂದಾಯಿರು. ಮಾತೆಲ್ಲ ಓಟು ಕರುಪಿನ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾರಿ ಮಲ್ಲ ಪ್ರಮಾಣದ ಓಟು ಕರುಪಿನ ಮೂಲಕ ಬರ್ಪನ 5 ವರ್ಷಕ್ಕೆ ನಮ್ಮ ಏರ್ ಕ್ಯಾಪ್ಟನ್ ಪಂಡ ಬ್ರಿಜೇಶ್ ಕ್ಯಾಪ್ಟನ್ ಪಂಪನೇ ಸಾಬೀತು ಮಾಡಿದ ನನಗೆ ಮಾತರಿಗಳ ಅಭಿನಂದನೆ ಸಲ್ಲಿಸಾವೆ. ಇನಿ ಈ ಬಾಗಡೆ ನಮ್ಮ ಗೆಂದು ದಿನ ತುಳಿದು ಕೆಲವೇ ಬಾರಿ ಮತ್ಸರ ಮಲ್ತೊಂದಲ್ಲೇರಿ ದುಂಬುದ ದಿನಗಳೇ ನಮ್ಮ ಪೂರ ಚುನಾವಣೆಲ್ಲ ಭಾರತೀಯ ಜನತಾ ಪಾರ್ಟಿದನೆ ಗೆಲುವು ಇಕ್ಲು ಏತ್ ನಂಜಿ ಮಂತನಲ ಏತ್ ಮತ್ಸರ ಮಂತನಲ ಐನು ಎದುರು ಸಾವನ ತಾಕತ್ತು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರಿಗುಂಡು ನಮ್ಮ ಹಿಂದುತ್ವಕ್ಕೋಸ್ಕರ ಹೋರಾಟ ಮಂತನಂಚಿನ ಸಂಘಟನೆಗಳಿಗೆ ಉಂಡು ಪಂಪನೆ ಪಿರೋರ ತೋಜಾದು ಕೊರ್ಪನಂಚಿನ ಕೆಲಸ ನಿಂತು ದುಂಬುದ ದಿನಗಳೇ ಮಲ್ಪ. ಈ ಸಂದರ್ಭದಲ್ಲಿ ನಿಖಿಲ್ ನಮ್ಮ ಮಾತೆಲ್ಲ ಮಸ್ತ್ ಆಸೆ ಉಂಡು ಈ ಊರದ ಅಭಿವೃದ್ಧಿ ಆವಡು ಪಂಪನಂಚಿನ ಕನಸುಂಡು ಐನು ಪೂರೆಲ್ಲ ಒರಿ ವಿದ್ಯಾವಂತೆ ಒರಿ ದೇಶಗೋಸ್ಕರ ಕೆಲಸ ಮಂತನಂಚಿನ ಸೇನಾನಿ ಬ್ರಿಜೇಶ್ ಚೌಟೇರಿ ಈ ಊರುಡು ಮಲ್ತು ಧ್ವಜಾವರ ಪಂಪನಂಚಿನ ಪಾತ್ರ ಈ ಸಂದರ್ಭ ಪನಂದು. ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸತೀಶ್ ಕರ್ಕೇರ, ಆನಂದ ಶೆಟ್ಟಿ, ಮಾಧವಿ ಉಳ್ಳಾಲ್, ದೇವದಾಸ್ ಕೊಲ್ಯ, ಭಗವಾನ್ ದಾಸ್, ಶ್ರೀಮತಿ ನಮಿತಾ ಗಟ್ಟಿ, ಗೀತಾಬಾಯಿ, ಶ್ರೀಮತಿ ಸಪ್ನಾ ಶೆಟ್ಟಿ, ರೋಹನ್ ಶಿವಾಜಿ ಕ್ಲಬ್, ಅವಿನಾಶ್ ಶೆಟ್ಟಿ, ಕುಡ್ಲ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ತೊಕ್ಕೋಡು ಬಿಜೆಪಿ ಶಕ್ತಿ ಕೇಂದ್ರ ಅಧ್ಯಕ್ಷರು ಶರತ್ ಶೆಟ್ಟಿ, ಗೀತಾ ಬಿ ನಾಯಕ್, ಅಭಿಷೇಕ್, ಲಿಖಿತ್ ಭಂಡಾರಿ, ವಿಶ್ವನಾಥ್ ಗಟ್ಟಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಪ್ರೆಸ್ ಕ್ಲಬ್ ಒತ್ತಿಡ್ದು ತಿಂಗಳ ಬೆಳಕುದ ಗೌರವ ಅತಿಥಿ ಕಾರ್ಯಕ್ರಮದ ತಿಂಗಳದ ಬಿನ್ನಗಾದ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿಯರು ಪಾಲ್ಪಡೆದು ಸಂದೇಶ ಕೊರಿಯರು. ಪ್ರಾಮಾಣಿಕವಾದ ಬೇಲೆ ಮಲ್ತಂಡ ದುಂಬುದ ಸಮಾಜನು ಎಡ್ಡ ರೀತಿಡು ರೂಪಿಸಾಯರೆ ಸಾಧ್ಯ ಪಂಡದು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ ಅಭಿಪ್ರಾಯಿಸಾಯರು. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಉಳ್ಳಾಲ ತಾಲೂಕು ಘಟಕದ ವತಿರ್ದು ಉಳ್ಳಾಲ ಪ್ರೆಸ್ ಕ್ಲಬ್ ಆಯೋಜನೆ ಮಲ್ತಿನ ತಿಂಗಳ ಬೆಳಕು ರಡ್ಡನೇ ತಿಂಗೋಲ್ದ ಕಾರ್ಯಕ್ರಮದ ಗೌರವ ಅತಿಥಿಯಾದ ಪಾಲ್ಪಡೆಯಿನ ಶ್ರೀಮತಿ ಮಮತಾ ಗಟ್ಟಿ ಮಾಧ್ಯಮ ಸಂವಾದ ಕಾರ್ಯಕ್ರಮ ನಡಪಾದ ಪಾತಿರಿಯರು ಸಿಗ್ತಾ ಇದೆ. ಆ ಒಂದು ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಹಲವಾರು ಭಾಗಗಳಲ್ಲಿ ನಾವು ನೋಡಿದಾಗ ಇವತ್ತು ಕ್ಯಾಶ್ಯೂ ಇಂಡಸ್ಟ್ರೀಸ್ ಬಹಳ ಇದೆ. ಆದರೆ ಇವತ್ತು ಕ್ಯಾಶ್ಯೂ ಇಂಡಸ್ಟ್ರೀಸ್ನವರು
ನಾವು ನೋಡೋದಿದ್ರೆ ಬೇರೆ ಬೇರೆ ಇವತ್ತು ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಇವತ್ತು ಅವರಿಗೆ ಸಾಕಾಗ್ತಾ ಇಲ್ಲ. ನಮ್ಮ ಬೆಳೆಗಳು ಇವತ್ತು ನಮ್ಮ ಈ ರಾಜ್ಯದಲ್ಲಿ ಬೆಳೀತಕ್ಕಂಥ ಇಂಡಸ್ಟ್ರಿಗಳು ಇವತ್ತು ಸಾಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ವಿದೇಶದಿಂದ ಆಮದು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಇಂಡಸ್ಟ್ರಿಗಳು ಮಾಡ್ತಾ ಇದ್ದಾರೆ. ಆದರೆ ನಾವು ಜನರತ್ತ ಹೇಳೋದಿಷ್ಟೇ, ನಮ್ಮ ಬೆಳೆಯನ್ನು ನಾವು ಇಂಪ್ರೂವ್ ಮಾಡೋದ್ರಿಂದ ಇದೊಂದು ವಾಣಿಜ್ಯ ಬೆಳೆ, ಇದನ್ನು ಜಾಸ್ತಿ ನಮ್ಮ ರೈತರು ಬೆಳೆಸಿದಾಗ ಈಗಾಗಲೇ ತಾವು ಈ ಬೆಳೆಯಲ್ಲಿ 18 ವಿವಿಧ ರೀತಿಯ ತಳಿಗಳನ್ನು ನಾವು ಕಾಣ್ಬೋದು. ಅದರಲ್ಲಿ 1.5 ವರ್ಷ 3 ವರ್ಷಕ್ಕೆ ಕೂಡ ಬೆಳೆ ಬರ್ತಕ್ಕಂಥ ಫಸಲು ಕೊಡ್ತಕ್ಕಂಥ ಗಿಡಗಳು ಇವತ್ತು ನಮ್ಮಲ್ಲಿವೆ. ನಮ್ಮ ಈ ಭಾಗದಲ್ಲಿ ನೋಡಿದರೆ ಇವತ್ತು ಉಳ್ಳಾಲದಲ್ಲಿ ಸಂಶೋಧನಾ ವಿಭಾಗ ಕೇಂದ್ರ ಇದೆ. ಹಾಗೆ ನಮ್ಮ ಈ ಮಂಗಳೂರಲ್ಲಿರ್ತಕ್ಕಂಥ 4 ಕೇಂದ್ರಗಳಲ್ಲಿ ಕೂಡ ಕೆಲವೊಂದು ಕಡೆಗಳಲ್ಲಿ ನಮ್ಮ ಪಡೀಲ್ ಹತ್ರ ಭಾಗದಲ್ಲಿರ್ಬೋದು, ಕೆರೆಬೈಲಂಥ ಪ್ರದೇಶದಲ್ಲಿ ಇವತ್ತು ನರ್ಸರಿಯನ್ನು ನಾವು ಬೆಳೆಸಿ ಗಿಡಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಭಾಗದಲ್ಲಿ ಕೆಲವೊಂದು ಕಡೆಗಳಲ್ಲಿ ನಾವು ಮೂಡಬಿದ್ರೆ ಆ ಭಾಗದಲ್ಲಿ ಕೂಡ ಅಲ್ಲಿಯ ಆಸುಪಾಸಿನ ಜನರಿಗೆ ಅಲ್ಲಿ ಕೂಡ ನಾವು ನರ್ಸರಿಯನ್ನು ಮಾಡಿ ಇವತ್ತು ಜನರಿಗೆ ಕೊಡ್ತಾ ಇದ್ದೀವಿ. ಅತ್ಯುತ್ತಮ ರೀತಿಯ ಇವತ್ತು ಗಿಡಗಳನ್ನು ಬೆಳೆಸಿ ಜನರಿಗೆ ರೈತರಿಗೆ ನಮ್ಮ ನಿಗಮಕ್ಕೂ ಬಂದಾಗ ಕೂಡ ಹಾಗೆ ಉಳ್ಳಾಲ ಸಂಶೋಧನಾ ಕೇಂದ್ರಕ್ಕೆ ಹೋದಾಗ ಕೂಡ ಅತ್ಯುತ್ತಮ ರೀತಿಯ ತಳಿಯನ್ನು ಕೊಡುವಂತಹ ವ್ಯವಸ್ಥೆ ಇವತ್ತು ನಮ್ಮ ಇಲಾಖೆಯಿಂದ ಆಗ್ತಾ ಇದೆ. ಕೃಷಿಕರು ಗೇರು ಬುಲೆಟ್ ಆಸಕ್ತಿನ ಕಳೆ ಹೊಂದಿರು ಆಡ ಗೇರು ಬುಲೆ ಕಡಿಮೆ ಖರ್ಚಿಡು ಹೆಚ್ಚಿನ ಆದಾಯ ಕೊರಪಿನ ಬುಲೆ ಅವತ್ತಂದೆ ಕೃಷಿಕರು ತಂಕ್ಲನ ಖಾಲಿ ಇತ್ತಿನ ಜಾಗೆಡು ಗೇರು ದೈ ಬುಲೆಂಡ ಅವು ಕೃಷಿಕರಿಗೆ ಎಡ್ಡೆ ಆದಾಯ ಕೊರಪುನು ಪಡೆದು ಶ್ರೀಮತಿ ಮಮತಾ ಗಟ್ಟಿ ತನ್ನ ಅನಿಸಿಕೆ ಅನುಭವಗಳನ್ನು ಪತ್ರಕರ್ತರಿಗೆ ಪಟ್ಟೊಂಡಿರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಸದಸ್ಯರು ಕೆಟಿ ಸುವರ್ಣ ತುಡರ್ ಬೆಳಗಾದು ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದ 2ನೇ ಸಂಚಿಕೆಯನ್ನು ಉದಿಮನ ಮಲ್ತದ ಯುವ ಪತ್ರಕರ್ತರ ತಂಡ ಸಮಾಜದ ಗಲೀಜಿನ ಸ್ವಚ್ಛ ಮಲ್ತೊಂದು ಎಡ್ಡೆನ ಪರಡ್ನ ಬೇಲೆ ಮಲ್ಪೊಡು ಪಂಡ ತೆರಿಪಾಯರು. ಜಿಲ್ಲೆಡ್ ಓಲಲ ಈತೊಂಜಿ ಆಕ್ಟಿವ್ ದ ಇನಿ ಕುಡ್ಲಡ್ ಇಪ್ಪು ಆಂಡಲ ಅವಲ್ಲ ಅವೊಂಜಿ ಆಕ್ಟಿವ್ ಆದ ಇಪ್ಪುನಂಚಿನ ಒಂಜಿ ಟೀಮು ಬಹುಶಃ ಆನೆ ಜಿಲ್ಲೆಡ್ ಓಲ್ಲ ತೂತುಜಿ ಮೂಲು ನಿಕ್ಲ ಉಳ್ಳಾಳದ ಬಾರಿ ದುಂಬುಗು ಬಾರಿ ಎಡ್ಡೆ ರೀತಿಡ್ ಬೊಳೆಪ್ಪುನಂಚಿನ ಆ ಒಂಜಿ ಟೀಮು ತೋಜುನೆಂಕ್ ನಿಕ್ಲಂಚಿನ ಈ ಟೀಮು ಉಳ್ಳಾಲಡು ಮಾತ ಕಾರ್ಯನು ಎಡ್ಡೆ ರೀತಿಗೆ ಬೊಳೆಪಾಯರೆ ಆಲು ಓಲುಂಡ ಐನು ತೊಯ್ಪದು ಎಡ್ಡೆನು ಓಲು ಉಂಡ ಐನು ತೊಯ್ಪವನಂಚಿನ ಆ ಕೆಲಸನು ನಿಕ್ಲ ತೊಯ್ಪ ಒಂದು ಉಳ್ಳಾರು ದುಂಬುಗು ಬಾರಿ ಎಡ್ಡೆ ರೀತಿಡ್ ಬೊಲೆ ಒಂದು ಪನ್ಪುಣ ಇಂಕೊಂಜಿ ತೋಜುಂದು. ಉದಾಹರಣೆಗೆ ಆನೆ ಕರ್ಸರ್ತಿ ಪಂಡೇರ್ ಆಯೋಗದ ಎಂಗ್ಲ ವರದಿನ ಜಯಪ್ರಕಾಶ್ ಹೆಗ್ಡೆ ನೇತೃತ್ವಡು ಎಂಗ್ಲ ಸಿಎಂಗೂ ಕೊರಿಯರೆ ಪೋನಾಗ ಯಾನ್ ಆನಿ ಮಾಧ್ಯಮದ ಒಂಜಿ ಆ ತಂಡನು ಬಹುಶಃ ಇಂಕೊಂಜಿ ಜೀವ ಮಾಡ ತೂದಿಪಾಯ ಬಂಡ ವಿಧಾನಸೌಧ ಇಡೀ ಫುಲ್ ಇಂಕ್ಲನ್ನು ಮುತ್ತಿಗೆ ಪಡೆದು ಇಂಕ್ಲನ್ನು ವೈರನೇ ಪಡ್ತಿ ಬಂಡ ಪೊಲೀಸ್ ಸೆಕ್ಯೂರಿಟಿ ಇಂಕ್ಲು ಒಳಗೆ ಬಗ್ಗೆ ಇರೋದನ್ನು ಬಂಡ ಆ ರೀತಿದ ಒಂಜಿ ಮಾಧ್ಯಮ ಇನಿ ಎತ್ತು ಬೊಳೆತ್ತನ್ನು ಪಂಡ ಪಂಡ ಆ ಹಿಂದುಳಿದ ಆಯೋಗದ ವರದಿ ಆತ ಇಂಪಾರ್ಟೆಂಟ್ ಇತ್ತು ಅಪ್ಪಾಗ ಬಂಡ 10 ವರ್ಷದ ಇಂಚಿ ಅವು ಏತೋ ಕ್ವಶನ್ ಏತೋ ಇಂಕ್ಲ ಆಫೀಸಿಗೆ ಬರ್ತದೆ ಏತೋ ಐನ ಕ್ವಶನ್ ಮಾಡ್ತೊಂದಿತ್ತೇರಿ ಕೆಲವು ಸರ್ತಿ ಗಲಾಟೆ ಮಾಡ್ತಿದ್ದೇನೆ ಇಂಕ್ಲ ಅಧ್ಯಕ್ಷರ ಬರ್ತದೆ ಇಡೀ ಜಿಲ್ಲೆಡು ಇಡೀ ರಾಜ್ಯಡು ಎಂಗ್ಲು ತಿರುಗುದ ಪ್ರತಿ ಪೋಯಿನಲ್ಪ ಎಂಗ್ಲಿಗೆ ಮಾಧ್ಯಮದಕ್ಕಲು ಐಕ ಕ್ವಶನ್ ಮಾಡ್ತೊಂದೆ ಪಂಡ ಆತ ವರದಿದ ಬಗ್ಗೆ ಇಂಪಾರ್ಟೆಂಟ್ ಇತ್ತು. ಕಾಂಗ್ರೆಸ್ ಮುಖಂಡರು ಶ್ರೀಮತಿ ಸುರೇಖಾ ಚಂದ್ರಹಾಸ್ ಶ್ರೀಮತಿ ಚಂದ್ರಿಕಾ ರೈ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ವಸಂತ್ ಕೋಣಾಜೆ ಗುರ್ಕಾರ್ಮನ್ನು ವಹಿಸಿದ್ದರು. ದಿನೇಶ್ ನಾಯಕ್ ಎತ್ಕೊಂಡಿರು. ಡಾಕ್ಟರ್ ಸತೀಶ್ ಕೋಣಾಜೆ ವಜ್ರ ಗುಜರನ್ ಅತಿಥಿಲನ ಪರಿಚಯ ಪಂಡಿರು. ಶಶಿಧರ್ ಪೊಯ್ಯತಬೈಲ್ ನಿರೂಪಣೆ ಮಾಡ್ತಿರು. ಸುದ್ದಿಗಂಜಲಿಗೆ ಸ್ವಾಗತ. ಕುಡ್ಲ ವಿಶ್ವವಿದ್ಯಾಲಯದ 42ನೇ ವಾರ್ಷಿಕ ಘಟಿಕೋತ್ಸವ ಕೊಣಾಜೆ ವಿಶ್ವವಿದ್ಯಾಲಯದ ಮಂಗಳ ಸಭಾಂಗಣಡು ಶನಿವಾರ ನಡೆದಿದೆ. ಕುಡ್ಲ ವಿಶ್ವವಿದ್ಯಾಲಯದ 42ನೇ ವಾರ್ಷಿಕ ಘಟಿಕೋತ್ಸವನು ಶನಿವಾರ ನಡೆಪಾಯರು. ಕಾರ್ಯಕ್ರಮದ ಗುರ್ಕಾರ್ಮನ್ನು ವಹಿಸಿನ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಜೀವನಡು ಸಫಲರಾಪ್ನಿಟ್ಟು ಶಿಕ್ಷಣ ಪ್ರಮುಖ ಪಾತ್ರ ವಹಿಸುನತ್ತಂತೆ ಕೌಶಲಪೂರ್ಣ ವ್ಯಕ್ತಿಯಾದ ಮಲ್ಪೊಂಡು ಆಧುನಿಕ ಜ್ಞಾನನು ಮೌಲ್ಯದೊಟ್ಟಿಗೆ ಸೇರ್ಪಾದು ಶಿಕ್ಷಣ ಕೊರಿಯರೆ ವಿದ್ಯಾಲಯಲು आद्यते कोरडू पंड तेरिपायरु। बुद्धिजीवी लोगों की परिभाषा में माने जाते हैं, इसलिए अधिक से अधिक शिक्षा का प्रचार प्रसार करें। यदि संभव हो तो कुछ गांव और कुछ स्टूडेंट को गोद लेकर के पढ़ाने का काम करें जो पढ़ने के लिए संपन्न स्थिति के नहीं होने के कारण नहीं पढ़ पा रहे हैं।
मुझे विश्वास है कि विश्वविद्यालय से प्राप्त आपके करियर को सफल बनाने के साथ ही जीवन को सार्थक बनाने में सहायक सिद्ध होगी। जीवन की सफलता में शिक्षा का महत्वपूर्ण योगदान होता है। शिक्षा हमें कौशल व्यक्ति बनाती है और कौशलता के कारण हमारी रुचि जिस काम में होती है उसमें अच्छी सफलता की गुंजाइश होती है। इसलिए मैं आपसे आग्रह करता हूं कि आप जितना भी ज्ञान प्राप्त कर सकते हैं तो करें और कौशल बने। हम सभी का कर्तव्य है कि आधुनिक ज्ञान को मूल्यों के साथ जोड़कर एक ऐसी शिक्षा प्रणाली विकसित करें जो न केवल दुनिया को नई दिशा देगी बल्कि पूरी मानवता का भला भी करेगी। ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಪಾತ್ರರೊಂದು ಜಾಗತೀಕರಣ ವ್ಯವಸ್ಥೆಡು ಬದಲಾವಣೆಗೆ ನಮ್ಮನ್ನು ತಯಾರಿ ಮಲ್ಪಡಾತಂಡು. ಈ ನಿಟ್ಟಿಡು ಕೌಶಲ್ಯಾಧಾರಿತ ಶಿಕ್ಷಣಗೆ ಆದ್ಯತೆ ಕೊರ್ಪುಂಡು. ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಂ ಮೂಲಕ 2 ವರ್ಷದ ಪಠ್ಯದ ಒಟ್ಟಿಗೆ 1 ವರ್ಷದ ಇಂಟರ್ನ್ಶಿಪ್ ವ್ಯವಸ್ಥೆಯನ್ನು ಜಾರಿಗೆ ಮಲ್ಪುಂಡು. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ತಾಂತ್ರಿಕ ಶಿಕ್ಷಣದ ಬದಲಾವಣೆ ಕನಪ್ರ ಪ್ರಯತ್ನ ನಡೆದುಕೊಂಡು ಪಂಡ ತೆರೆಪಾಯರು. ಇದೇ ವಿಶ್ವವಿದ್ಯಾಲಯದಲ್ಲಿ ಸಹ ಕುಲಾಧಿಪತಿಯಾಗಿ ತಮ್ಮನ್ನು ಉದ್ದೇಶಿಸಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಒಂದು ಅವಕಾಶ ನನಗೆ ಲಭಿಸಿದೆ. ಆ 30 ವರ್ಷಗಳ ಹಿಂದಿನ ನೆನಪುಗಳನ್ನು ನಾನು ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆಯ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡದ ಈ ಬಹುಶಃ ಮಣ್ಣಿನ ಗುಣನೋ ಅಥವಾ ಮೀನಿನ ರುಚಿನೋ ನನಗೆ ಅಥವಾ ಗಾಳಿಯ ಒಂದು ವಿಶೇಷತೆಯನ್ನು ನನಗೆ ಅರ್ಥ ಆಗ್ತಾ ಇಲ್ಲ. ಖಂಡಿತ ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾನು ಕಂಡಿದ್ದೇನೆ. ಬಹುಶಃ ಈಗ ಯಾರು ಇವತ್ತು ಪದವಿಗಳನ್ನು ಪಡೆದಿದ್ದಾರೆ ಬಹುಶಃ ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ದಕ್ಷಿಣ ಕನ್ನಡದಲ್ಲಿ ತಾವು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ತಮ್ಮೆಲ್ಲರ ಒಂದು ಪೂರ್ವ ಜನ್ಮದ ಒಂದು ಸುಕೃತ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಇವತ್ತು ನಮ್ಮೆಲ್ಲರ ಮುಂದೆ ಬಹಳಷ್ಟು ಸವಾಲುಗಳಿದ್ದಾವೆ. ಅಷ್ಟು ಸುಲಭವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ. ಸಮಾಜದಲ್ಲಿ ಈ ಒಂದು ಜಾಗತೀಕರಣದ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಸಜ್ಜುಗೊಳಿಸತಕ್ಕಂಥ ಒಂದು ಕೆಲಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಮಾಜ ಸೇವೆ ವಿಭಾಗದ ಎಂಆರ್ಜಿ ಗ್ರೂಪ್ ಸ್ಥಾಪಕ ಅಧ್ಯಕ್ಷರು ಕೆ ಪ್ರಕಾಶ್ ಶೆಟ್ಟಿ, ಅನಿವಾಸಿ ಭಾರತೀಯ ಉದ್ಯಮಿ ಡಾಕ್ಟರ್ ರೊನಾಲ್ಡ್ ಕೊಲಾಸ್ ಅವರಿಗೆ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ಒಪ್ಪಿಯಾರು. ಕಲೆ, ವಿಜ್ಞಾನ, ವಾಣಿಜ್ಯ ಶಿಕ್ಷಣ ವಿಭಾಗದ 155 ವಿದ್ಯಾರ್ಥಿಗಳಿಗೆ PhD, 58 ಜನಕ್ಕೆ ಬಂಗಾರದ ಪದಕ ಬೊಕ್ಕ 57 ಜನಕ್ಕೆ ನಗದು ಇನಾಮು ಪ್ರದಾನ ಮಾಡ್ತಾರೆ. ಪದಕ ಶ್ರೀ ಲಕ್ಕಣ್ಣ ಭಂಡಾರಿ ಸ್ಮಾರಕ ನಗದು ಬಹುಮಾನ, ಕೃಷ್ಣಕುಮಾರ್ ನಾಯಕ್ ಸ್ಮಾರಕ ವಿಜಯ ಮಾಲಾಗ್ರಹ ನಾಯಕ್ ಅಭಿನಂದನಾ ಪ್ರಶಸ್ತಿ, ಮಿನಿಟ್ರಾಜ್ ಜಸ್ಮಾ ರಾಷ್ಟ್ರ, MSc ಜೀವ ವಿಜ್ಞಾನ ಪ್ರಥಮ ಡಬ್ಬೆ ನಾರಾಯಣ ಚೌಟ ಕುಟುಂಬ, ಡಾಕ್ಟರ್ KR ಘಟಿಕೋತ್ಸವ ಭಾಷಣ ಮಲ್ತಿನ ದಿಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಲದ ಸಂಶೋಧನೆ ಬೊಕ್ಕ ಮಾಹಿತಿ ವ್ಯವಸ್ಥೆದ ಮಹಾನಿರ್ದೇಶಕರು ಪ್ರೊಫೆಸರ್ ಸಚಿನ್ ಚತುರ್ವೇದಿ ವಿಶ್ವವಿದ್ಯಾಲಯಲು ಸಂಶೋಧನಾ ಕೇಂದ್ರಿತವಾದುಪೋಡು ಇಂದಕ್ಕಾದ ವಿಶ್ವವಿದ್ಯಾಲಯಲು ಸಂಶೋಧನಾ ಸಂಸ್ಥೆಲದ ನಡುಟು ತಂಕ್ಲನ ಅಂತರನ್ನು ಕಮ್ಮಿ ಮಲ್ಪಡಾತಂಡು. ದೇಶದ 25 ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಕನೆಕ್ಟ್ ಹಬ್ನು ರಚನೆ ಮಲ್ತದು
ಸಮಾಜ ವಿಜ್ಞಾನ ಬೊಕ್ಕ ಮೂಲ ವಿಜ್ಞಾನನು ಸಂಯೋಜಿಸಾಯರೆ ಉದ್ದೇಶಿಸಾದನ ಪಾಂಡು ತೆರೆಪಾಯರು. Very much like to recommend in terms of how we can reduce this gap. I have one suggestion which I would pick up at the end, but at this point I want to bring in the new idea that India's G20 presidency has placed on table in terms of how we look at the changes that we need in our lifestyles for reducing the carbon footprint, for reducing the dimensions of emissions that our consumption patterns are bringing in. As probably you may be aware, in Varanasi, when there was the development ministers meeting of G20, we adopted what was called as Varanasi principles, or principles for lifestyle for sustainable development. China was against this. China was continuously blocking us in Varanasi. But still many countries agreed. It was initially called as lifestyle for environment, and later it became lifestyle for sustainable development. And this is what something that was accepted, and this has gone forward in terms of how we are going forward. ಕುಲಪತಿ ಪ್ರೊಫೆಸರ್ PL ಧರ್ಮ ಪ್ರಾಸ್ತಾವಿಕವಾದ ಪಾತೆರಿಯರು. Programs over 184 colleges are affiliated to university. The university has made it a point to provide adequate infrastructure so as to take up the research activities as priority. The basic facilities available on the campus include administrative buildings, faculty buildings, libraries, student hostels, staff quarters, guest house and recently added hostel building for ladies, a well-equipped outpatient health center and sports facilities including a 400 meters track and indoor games complex. The Mangala Auditorium with adequate facilities is available for all the major and mega events. Bangalore University has implemented an e-governance system successfully, and this has been recognized by the state government and awarded ₹50 lakh a grant of university as best university in Karnataka for e-governance initiative. ಆಡಳಿತ ವಿಭಾಗದ ಕುಲಸಚಿವರು ರಾಜು ಮೊಗವೀರ, ಪರೀಕ್ಷಾಂಗ ಕುಲಸಚಿವರು ಡಾಕ್ಟರ್ ದೇವೇಂದ್ರಪ್ಪ, ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು, ವಿದ್ಯಾ ವಿಷಯ ಪರಿಷತ್ ಸದಸ್ಯರು, ಬೇತೆ ಬೇತೆ ನಿಕಾಯಲದ ಮುಖ್ಯಸ್ಥರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನೋಕಿಯದು ಬಂದುಲೆ ಇಡಗ ಪೊಸಕರೋಲ ಇನ್ನಿತ ಸುದ್ದಿ ಗುಂಚಿಲ ಮುಗಿತೊಂದುಲ ನಿರಂತರ ಸುದ್ದಿ ವಿಶೇಷತೆಗೆ ಗೆಪಲ ತೊಂದುಪ್ಲೆ ಪೊಸಕರೋಲ್ 24/7.